ಕಾವೇರಿ ಟೀ. ಈ ಕಥೆಯನ್ನ ಬರ್ದಿರೋರು, ಓದ್ತಾ ಇರೋರು ಮತ್ತೆ ಈ ಕಥೆಯ ಕಲ್ಪನಾ ಪಾತ್ರಧಾರಿ ಎಲ್ಲದೂ ನಾನೇ. ನಮಸ್ಕಾರ, ಇದು ಪ್ರಕಾಶ್ ಕರುನಾಡು. ಆದ್ರೆ ಈ ಕಥೆಗೂ ನನ್ನ ಜೀವನಕ್ಕೂ ಯಾವುದೇ ಆದ ಸಂಬಂಧ ಇಲ್ಲ ಅಂತ ಮೊದಲೇ ಡಿಸ್ಕ್ಲೇಮರ್ ಕೇಳ್ಕೊಂಬಿಡಿ. ಕಾವೇರಿ ಹೋಟೆಲ್ ಇದು ಕುಣಿಗಲ್ಲಲ್ಲಿ ನಂಗೊಂಥರ ಸ್ಪೆಷಲಿ ಫೇವ್ರೆಟ್ ಪ್ಲೇಸ್. ಎರಡು ವಿಚಾರಕ್ಕೆ, ಒಂದು ಕಾವೇರಿ ಟೀ, ಮತ್ತೆ ಅಲ್ಲಿ ಕೌಂಟರ್ ಅಲ್ಲಿ ಕೂತಿದ್ದಾಳಲ್ಲ ಅವಳ ವಿಚಾರಕ್ಕೆ. ಹುಟ್ಟುತ್ತಲೇ ಟೀ ಕುಡುಕ ಆಗಿದ್ದ ನನ್ಗೆ ಕುಡಿಯೋ ನೀರು ಮತ್ತೆ ಟೀ ಈ ಎರಡನ್ನು ಬ್ಯಾಲೆನ್ಸ್ ಮಾಡೋ ಒಂದು ಕೆಟ್ಟ ಚಟ. ಸಣ್ಣ ಮಳೆ ಇದ್ರು, ಕೆಟ್ಟ ಬಿಸಿಲಿದ್ರು, ಹೆವಿ ಚಳಿ ಇದ್ರು, ನನ್ಗೆ ಯಾವಾಗ್ಲೂ ನೆನಪಾಗೋದು ಈ ಟೀ. ಬರ್ದದ್ದನ್ನೇ ಬರೆದು ಬೋರ್ ಆದಾಗ, ಸಿಸ್ಟಮ್ ಮುಂದೆ ಕೂತು ಸಾಕಾದಾಗ, ಅಥವಾ ಇನ್ಯಾವುದೇ ಬ್ರೇಕ್ ಸಿಕ್ಕರೋ ತಕ್ಷಣ ಓಡಿ ಹೋಗ್ತಾ ಇದ್ದದ್ದು ನಮ್ಮ ಕಾವೇರಿ ಟೀಗೋಸ್ಕರ. ಪ್ರತಿ ಸಲ ಸಿಕ್ಕಾಗ ಒಂದು ಸಣ್ಣ ಸ್ಮೈಲ್ ಕೊಡ್ತಾ ಇದ್ದ ಆ ಕೌಂಟರ್ ಹುಡುಗಿಗೆ ಹೋಟೆಲ್ನಲ್ಲೇ ಇದ್ರು ತಿಂಡಿ ಆಯ್ತಾ, ಟೀ ಆಯ್ತಾ, ಊಟ ಆಯ್ತಾ ಅಂತ ಅದ್ ಯಾಕೆ ಕೇಳ್ತಾ ಇದ್ನೋ ನನ್ಗಂತೂ ಗೊತ್ತಾಗ್ಲಿಲ್ಲ. ಹಂಗೆ ಆಕೆ ಅದ್ ಯಾವಾಗ ಪರಿಚಯ ಆದ್ಲು ಅಂತಾನೂ ಗೊತ್ತಾಗ್ಲಿಲ್ಲ ಬಿಡಿ. ಪರಿಚಯ ಒಂದು ರೇಂಜ್ಗೆ ಸ್ನೇಹಕ್ಕೂ ಕೂಡ ತಿರುಗಿತ್ತು. ಆದ್ರೆ ಆ ಸ್ನೇಹ ಏನ್ ಬೇಕಾಗಿರ್ಲಿಲ್ಲ ನನ್ಗೆ ಅವಳೊಂಥರ ವಿಶೇಷವಾದ ಕ್ರಶ್. ಟೀ ಕುಡಿತಾ ಅವಳ ಕಡೆನೆ ಆ ಸ್ಮೈಲ್ನೇ ನೋಡ್ತಾ ಇದ್ರೆ ಅದೊಂಥರ ಚಂದ ಅನ್ನಿಸ್ತಾ ಇತ್ತು. ನಂಗೆ ಅಷ್ಟೇ ಸಾಕಾಗಿತ್ತು ಕೂಡ. ದಿನಕ್ಕೆ ಬರೀ 3 ರಿಂದ 4 ಸಲ ಟೀ ಕುಡಿತಾ ಇದ್ದ ನನ್ಗೆ ಯಾವಾಗ 5-6 ಸಲ ಟೀ ಕುಡಿಯೋ ಅಭ್ಯಾಸ ಸ್ಟಾರ್ಟ್ ಆಯ್ತು ಗೊತ್ತಾಗ್ಲಿಲ್ಲ. ನಮ್ಮ ಆಫೀಸಲ್ಲಿ ಇರೋರ್ಗೆಲ್ಲ ಒಂದು ಡೌಟ್ ಶುರುವಾಗಿತ್ತು. ಇಷ್ಟೊಂದು ಟೀ ಕುಡಿಯೋಕ್ ಹೋಗ್ತಾನಲ್ಲ, ಇವ್ನಿಗೇನಾದ್ರು ಗ್ಯಾಸ್ಟ್ರಿಕ್ ಆಗಲ್ವಾ ಅಂತ. ಈ ಗ್ಯಾಸ್ಟ್ರಿಕ್ ಹೊಟ್ಟೆ ಒಳಗಾಗಿತ್ತಲ್ಲೋ ಗೊತ್ತಾಗ್ಲಿಲ್ಲ, ಆದ್ರೆ ಈ ಹೃದಯದೊಳಗೆ ಆಗಾಗ ಒಂಥರ ಎಲೆಕ್ಟ್ರಿಕ್ ಶಾಕ್ ಇರ್ತಾ ಇತ್ತು. ಹಾರ್ಟಿಗೂ ಗ್ಯಾಸ್ಟ್ರಿಕ್ ಬರೋ ಕಾಲ ಬಂದಾಗಿತ್ತು ಅನ್ಸುತ್ತೆ. ಹಿಂಗೆ ಈ ಕಾವೇರಿ ಟೀ, ಆ ಕೌಂಟರ್ ಹುಡುಗಿ ಮತ್ತೆ ನಾನು, ಈ ಟ್ರಯಾಂಗಲ್ ಸ್ಟೋರಿ ನಡೀತಾನೆ ಇತ್ತು. ಅವತ್ತೇನೋ ಒಂಥರ ಸ್ಪೆಷಲ್ ಡೇ ಅನ್ಸುತ್ತೆ. ನಾನು ಟೀ ಬದಲು ಕಾಫಿ ತಗೊಂಡೆ. ಆಕೆ ಮಾಮೂಲಿ ಮಾತಿನ ಬದಲು ಒಂದು ಪ್ರಶ್ನೆ ಕೇಳಿದ್ಲು, ನಿಮ್ಗೆ ಮದ್ವೆ ಆಗಿದ್ಯಾ ಅಂತ. ನಾನಂದೆ, ಸದ್ಯಕ್ಕಾಗಿಲ್ಲ, ಈಗ ಆ ಯೋಚನೆನೂ ಬಂದಿಲ್ಲ ಅಂದೆ. ನಿಮ್ಗೆ ನನ್ನ ಬಗ್ಗೆ ಏನ್ ಅನ್ಸುತ್ತೆ ಅಂತ ಇನ್ನೊಂದು ಪ್ರಶ್ನೆ ಕೇಳ್ಬಿಟ್ಲು. ಈ ಕಾವೇರಿ ಹೋಟೆಲಲ್ಲಿ ಕೊನೆವರೆಗೂ ನೀವಿರ್ಬೇಕು ಅನ್ಸುತ್ತೆ ಅಂತ. ಅದನ್ನು ಬಿಟ್ಟು ಹೇಳಿ ಅಂದು. ಅದನ್ನ ಬಿಟ್ಟು ಬೇರೇನಿಲ್ಲ, ನಂಗಷ್ಟೇ ಸಾಕು ಅಂತ. ಸದಾ ನಗ್ತಾ ಇದ್ದ ಆ ಮುಖದಲ್ಲಿ ಇವತ್ತು ಯಾಕೋ ಸೀರಿಯಸ್ನೆಸ್ ಕಾಣಿಸ್ತಾ ಇತ್ತು. ಅಷ್ಟೊಂದು ತಲೆ ಕೆಡಿಸ್ಕೊಳ್ದೆ ಕಾಫಿನ ಖಾಲಿ ಮಾಡಿ ಗ್ಲಾಸ್ನ ಟೇಬಲ್ ಮೇಲೆ ಇಟ್ಟು ಹೊರಟೆ. ಈ ಇನ್ಸಿಡೆಂಟ್ ಆದ್ಮೇಲೆ ಅವಳು ಆ ಕೌಂಟರ್ ಅಲ್ಲಿ ಕಾಣಿಸ್ತಾ ಇರ್ಲಿಲ್ಲ. ಆ ಕೌಂಟರ್ ಅಲ್ಲಿ ಯಾರೋ ಬೇರೆಯವ್ರು ಕೂತಿದ್ದನ್ನ ನೋಡೋಕ್ಕಾಗದೆ ನಾನು ಆ ಕಡೆ ಹೋಗೋದನ್ನೇ ಬಿಟ್ಟಿದ್ದೆ. 1-2 ತಿಂಗಳಾದ್ಮೇಲೆ ಕುಣಿಗಲ್ನ ನಕ್ಷತ್ರ ಚೌಟ್ರಿಲಿ ನಮ್ಮ ಆಫೀಸ್ನ ಕೊಲಿಗೊಬ್ರದ್ ಮದುವೆ ಇತ್ತು. ಆ ಮದ್ವೆ ನೈಟ್ ರಿಸೆಪ್ಷನ್ಗೆ ನಾನು ಕೂಡ ಹೋಗಿದ್ದೆ. ಚೌಟ್ರಿ ಒಳಗಡೆ ಕಾಲಿಡೋಕ್ಕೂ ಮುಂಚೆನೆ ಆ ಬಿಗ್ ಸ್ಕ್ರೀನ್ಗಳಲ್ಲಿ ನಮ್ಮ ಕೊಲಿಗ್ ಪಕ್ಕದಲ್ಲಿ ಆ ಕೌಂಟರ್ ಹುಡುಗಿ ನಿಂತಿದ್ಲು ಅಂದ್ರೆ ಆಕೆನೆ ಆ ಮದುವೆಯ ವಧು. ಅದ್ಯಾಕೋ ಒಳಗೆ ಕಾಲಿಡೋಕೆ ಮನ್ಸಾಗ್ಲಿಲ್ಲ. ಚೌಟ್ರಿಂದ ಮನೆಗೆ ವಾಪಸ್ ಹೋಗಿ ಸುಮ್ಮನೆ ಮಲಗಿಬಿಟ್ಟೆ. ಕಾವೇರಿ ಟೀ, ಕೌಂಟರ್ ಹುಡುಗಿ ಮತ್ತೆ ನಾನು, ಈ ಟ್ರಯಾಂಗಲ್ ಸ್ಟೋರಿ ಬಹುಶಃ ಅಂತ್ಯ ಕಂಡಿತ್ತು. ಸದಾ ನಗುಮುಖದಿಂದಲೇ ಇರ್ತಾ ಇದ್ದ ಆಕೆಯ ಮುಖಕ್ಕಿಂತ ಅವಳ ಕೊನೆಯ ಭೇಟಿಯ ಆ ಸೀರಿಯಸ್ ಫೇಸೇ ಹೆಚ್ಚು ನೆನಪಾಗುತ್ತೆ. ಕಾವೇರಿ ಹೋಟೆಲ್ ನೋಡಿ ಮತ್ತೆ ಆಕೆಯ ಮುಖ ನೋಡಿ ತಿಂಗಳುಗಳೇ ಆಯ್ತು. ಈಗ ಯಾಕೋ ಟೀ ಕುಡಿಯೋ ಚಟ ಕಮ್ಮಿ ಆಗಿದೆ. ಯಾವುದೇ ಬ್ರೇಕ್ ಈಗ ಬೇಡ ಎನ್ಸಿದೆ. ಮನೆ, ಆಫೀಸು, ಆ ಚೇರು, ಸಿಸ್ಟಮ್ಮು ಮತ್ತೆ ನನ್ನ ಯೂನಿಕಾರ್ನ್ ಬೈಕು, ಇಷ್ಟೇ ಜೀವನ ಆಗಿದೆ. ಕಾವೇರಿ ಟೀ ಮತ್ತೆ ಈ ಕಥೆ ಎರಡು ಪರ್ಮನೆಂಟ್ ಆಗಿ ಮುಗಿದು ಹೋದ ಅಧ್ಯಾಯಗಳು. ನಮಸ್ಕಾರ, ಇದು ಪ್ರಕಾಶ್ ಕರುನಾಡು.